ಮಂಗಳೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯ ವತಿಯಿಂದ ವಿಶ್ವವಿದ್ಯಾನಿಲಯ ಮಟ್ಟದ ಅಂತರ್ ಕಾಲೇಜ್ ಸಂಗೀತ ಸ್ಪರ್ಧೆ ನಡೆಯಿತು. ನಗರದ ಬೆಸೆಂಟ್ ಕಾಲೇಜಿನ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಭಾರ ಉಪಕುಲಪತಿಗಳಾದ ಡಾ ಕಿಶೋರ್ ಕುಮಾರ್ ಸಿಕೆ ಉದ್ಘಾಟಿಸಿದರು. ಈ ವೇಳೆ ಬೆಸೆಂಟ್ ಕಾಲೇಜಿನ ಸಂಚಾಲಕರಾದ ಕೆ ದೇವಾನಂದ ಪೈ ಮಾತನಾಡಿ, ಸಂಗೀತಕ್ಕೆ ಅಶಾಂತಿಯನ್ನು ನೀಗಿಸಿ ನೆಮ್ಮದಿ ತರುವ ಅದ್ಭುತ ಶಕ್ತಿ ಇದೆ. ಹಾಗಾಗಿ ಸಂಗೀತ ಆಸ್ವಾದನೆ ಉತ್ತಮ ಹವ್ಯಾಸ ಎಂದು ಅಭಿಪ್ರಾಯಪಟ್ಟರು. ಸಂಗೀತದಲ್ಲಿ ಒಂದು ಅದ್ಭುತವಾದ ಶಕ್ತಿ ಇದೆ. ಏನೇ ಕಷ್ಟ ಬಂದರೂ, ಏನೇ ಮನಸ್ಸಿಗೆ ಅಶಾಂತಿ ಆದರೂ ಕೂಡ ಸಂಗೀತ ಕೇಳಿದರೆ ಸಾಕು. ಇವತ್ತು ಆ ಸಂಗೀತ ಕೇಳಿ ಮನಸ್ಸಿನ ಅಶಾಂತಿಯನ್ನು ನೀಗಿಸಿಕೊಳ್ಳಿಕ್ಕೆ ನಮಗೆ ತಿಳಿದಿರುವ ಅಥವಾ ತಿಳುವಳಿಕೆಯ ಕೊರತೆಗಳನ್ನು ಬೇರೆ ಹವ್ಯಾಸಗಳಿಗೆ ಹೋಗ್ತೇವೆ. ಕಷ್ಟ ಬಂದು ಏನೋ ಮಾಡ್ತೇವೆ, ಅದನ್ನು ನಾವು ಹೇಳಿಕೊಳ್ಳಿಕ್ಕೆ ಇಚ್ಛೆ ಪಡೋದಿಲ್ಲ. ಬಟ್ ಏನು ಮಾಡಬಾರ್ದು ಅದನ್ನೆಲ್ಲ ಮಾಡ್ತೇವೆ. ಅದನ್ನು ನೀಗಿಸಿಕೊಳ್ಳಿಕ್ಕೆ ಮರೀಲಿಕ್ಕೆ ಅಂತ ಹೇಳ್ತೇವೆ. ಬಟ್ ಮರೀಲಿಕ್ಕೆ ಯಾವುದೇ ಬೇಡ. ಒಂದು ಸಂಗೀತ ಕಾರ್ಯಕ್ರಮ, ಸಂಗೀತವನ್ನು ಅಳಿಸಿಕೊಳ್ಳಿ, ಸಂಗೀತ ನಾನೇ ಸಂಗೀತ ಕಾರಣ ಅದು ಒಳ್ಳೆಯದು. ಅವಾಗ ಎಲ್ಲರೂ ಕಲಿತುಕೊಂಡ್ರೆ ಒಳ್ಳೆಯದು. ಕಲೀಲಿಕ್ಕೆ ಎಲ್ಲರಿಗೂ ಆಗೋದಿಲ್ಲ. ಆದರೆ ಕೇಳುವಂಥ ಅಭ್ಯಾಸ ಮಾತ್ರ ಮಾಡಿಕೊಳ್ಳಿ. ಯಾವುದೇ ಬೇರೆ ಅಭ್ಯಾಸವನ್ನು ಮಾಡೋದಕ್ಕಿಂತ ಸಂಗೀತವನ್ನು ಕೇಳುವಂಥ ಅಭ್ಯಾಸವನ್ನು ಬೆಳೆಸಿಕೊಂಡ್ರೆ ಮಕ್ಕಳು ಕಷ್ಟದಿಂದ ಪಾರಾಗಬಹುದು. ಮನಸ್ಸಿಗೆ ಶಾಂತಿ, ನೆಮ್ಮದಿ ತರುವಂಥ ಒಂದು ಅದ್ಭುತವಾದ ಶಕ್ತಿ ಸಂಗೀತಕ್ಕೆ ಇದೆ. ಬೆಸೆಂಟ್ ಮಹಿಳಾ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸತೀಶ್ ಕುಮಾರ್ ಶೆಟ್ಟಿ, ಪ್ರಾಧ್ಯಾಪಕರಾದ ಪ್ರೊಫೆಸರ್ ಅರುಣ ಸುರೇಶ್, ಉಪನ್ಯಾಸಕಿಯರಾದ ರೇಷ್ಮಾ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು.